ಬೇರೆಯವ್ರ ಸಮಾಜದಿಂದ ದುಡ್ಡು ಕಲೆಕ್ಷನ್ ಮಾಡೋದು, ಕಾರ್ಯಕ್ರಮ ಮಾಡೋದು. ನಾವು ಯಾರ ಹತ್ರನೂ ₹1 ಕಲೆಕ್ಷನ್ ಮಾಡಿಲ್ಲ. ಹೌದು, ಸ್ವಲ್ಪ ಗೊಂದಲಗಳಾಯಿತು. ನಾವು ಮಾಡಿರೋ ಒಳ್ಳೆಯ ಕಾರ್ಯಕ್ರಮದಿಂದ ಬಹುಶಃ ತೊಂದರೆ ಆಗಲಿಕ್ಕೆ ಆ ದೇವರು ಎಲ್ಲಿಯೂ ಅವಕಾಶ ಕೊಡಲಿಲ್ಲ. BJP ಅವ್ರಿಗೆ ಏನು ಕೆಲಸ ಇಲ್ಲ. ಅವರು ಜನ್ಮದಲ್ಲಿ ₹1 ಕೊಟ್ಟದ್ದಿದೆಯಾ? ಬರೀ ಧರ್ಮದ ಹೆಸರಲ್ಲಿ ಧರ್ಮಕ್ಕೆ ಓಟು ತೆಕ್ಕೊಂಡು ಜನ ಈಗ ಅದನ್ನು ತಿಳ್ಕೊಂಡಿದ್ದಾರೆ. ಆ ಕಡೆ ಈ ಕಡೆ ತೊಂದರೆ ಆಗಿದ್ದಕ್ಕೆ ನಾನು ಜನರ ಹತ್ರ ಕ್ಷಮೆಯನ್ನು ಕೇಳ್ತೇನೆ. ಇವರ ಜನ್ಮದಲ್ಲಿ ಇಷ್ಟು ವರ್ಷ ಇಲ್ಲಿ ಇದ್ರಲ್ಲ, ಇವರೊಂದು ಮೆಡಿಕಲ್ ಕಾಲೇಜ್ ಬಿಡಿ, ಒಂದು ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಆಯ್ತಾ? ಇದೇ ಸಂಜೀವ ಮಠಂದೂರು ರಥ ಪೂಜೆ ಆಯ್ತಲ್ಲ, ರಥ ಪೂಜೆಗೆ ₹25,000 ರಸೀದಿ ಮಾಡಿಕೊಂಡು ಪ್ರಸಾದ ತಗೊಂಡು ಹೋಗಿದಾರಲ್ಲ, ಇವತ್ತಿನೊಳಗೆ ದುಡ್ಡು ಕೊಟ್ಟಿದ್ದಾರಾ? ಕೇಳಿ. ಅಲ್ಲಿ ದೇವಸ್ಥಾನದ ಜಾಗವನ್ನು ಒಳಗಾಕಿದವನು ಯಾರು ಸ್ವಾಮಿ? ನಾನು ಯಾವತ್ತೂ ಹೇಳ್ತೀನಿ, ನನ್ನನ್ನು ಕೆಣಕಲಿಕ್ಕೆ ಬರಬೇಡಿ. ಇವರು ಪೂಜೆ ಮಾಡಿ ಪ್ರಸಾದ ತಗೊಂಡು ಹೋಗಿದ್ರಲ್ಲ, ಇವತ್ತಿನವರೆಗೆ ಅದು ₹25,000 ಕೊಡಲಿಲ್ಲ. ಅದನ್ನು ಕೊಡಿ ಫಸ್ಟು. ಜನ ನಿಮ್ಮನ್ನು ಕೈ ಬಿಟ್ಟಾಗಿದೆ. ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ್ರು, ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದ್ರು. ಏನು ನಿಮ್ಮ ಒಂದು ಪ್ರತಿಕ್ರಿಯೆ ಬಗ್ಗೆ ಅಂತ? ನೋಡಿ, ಜನಮನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ನಾವು ನಿರೀಕ್ಷೆ ಮಾಡಿರೋದು 1,00,000 ಜನವನ್ನು ನಿರೀಕ್ಷೆ ಮಾಡಿದ್ದೀವಿ. ಸೊ ಅವರು 1,00,000 ನಮಗೆ 1,30,000 ಜನವರೆಗೆ ಜನ ಬಂದಿದ್ದಾರೆ. ಅದು ಬಂದಿದ್ದಾರೆ ಅಂತ ನಾನು ಹೇಳಬೇಕಂತಲ್ಲ, ಇಡೀ ಪುತ್ತೂರಿನ ನಗರದ ರಸ್ತೆಗಳು, KSRTC ಬಸ್ ಸ್ಟ್ಯಾಂಡು, ಎಲ್ಲಿಯೂ ಕೂಡ ನೀವು ನಿಂತರೆ ಅದರಷ್ಟಕ್ಕೆ ಜನ ದುಡ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. KSRTC ಅಧಿಕಾರಿಗಳು ಹೇಳ್ತಾರೆ, ನಾವು 15 ವರ್ಷದಿಂದ ಇಲ್ಲಿದ್ದೇವೆ, ಜಾತ್ರೆ ಸಮಯದಲ್ಲಿ ಕೂಡ ನಾವು ಇದ್ದೀವಿ. ಆದರೆ ಒಂದು ಸಮಯದಲ್ಲಿ ಸುಮಾರು 25,000 ಜನ ಬಂದು ಬಸ್ ಸ್ಟ್ಯಾಂಡಲ್ಲಿ ಇದ್ದರು. ನಮಗೆ ಹೇಗೆ ಬಸ್ ಕಳಿಸೋದು ಅಂತ ಗೊತ್ತಾಗಲಿಲ್ಲ. ಮತ್ತು 10 ಗಂಟೆ ಆಗುವಾಗ ಎಲ್ಲರನ್ನೂ ಬಸ್ ಮಾಡಿ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ನಾವು ವ್ಯವಸ್ಥೆ ಅನ್ನೋದಕ್ಕೆ ಮಾಡಿದ್ದೀವಿ. ಜನ ನಾವೇನು ಬೇರೆಯವರ ಹತ್ರ ದುಡ್ಡು ತೆಕ್ಕೊಂಡು ಕಾರ್ಯಕ್ರಮ ಮಾಡುವವರು ತುಂಬ ಜನ ಇರ್ತಾರೆ. ಬೇರೆಯವ್ರ ಸಮಾಜದಿಂದ ದುಡ್ಡು ಕಲೆಕ್ಷನ್ ಮಾಡೋದು, ಕಾರ್ಯಕ್ರಮ ಮಾಡೋದು. ನಾವು ಯಾರ ಹತ್ರನೂ ₹1 ಕಲೆಕ್ಷನ್ ಮಾಡಿಲ್ಲ, ಯಾವ ಅಡ್ವರ್ಟೈಸ್ಮೆಂಟು ಮಾಡಲಿಲ್ಲ. ಹೌದು, ಸ್ವಲ್ಪ ಗೊಂದಲಗಳಾಯಿತು. ಇಷ್ಟು ಜನ ಸೇರುವಾಗ ಸ್ವಲ್ಪ ಗೊಂದಲಗಳಾಗೋದು ಸಹಜ. ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಆಗಿರೋದು ನೀವು ನೋಡಿ. ಅಂಥದ್ದೇನು ತೊಂದರೆ ಆಗಲಿಕ್ಕೆ ಬಹುಶಃ ನಾವು ಮಾಡಿರೋ ಒಳ್ಳೆಯ ಕಾರ್ಯಕ್ರಮದಿಂದ ಬಹುಶಃ ತೊಂದರೆ ಆಗಲಿಕ್ಕೆ ಆ ದೇವರು ಎಲ್ಲಿಯೂ ಅವಕಾಶ ಕೊಡಲಿಲ್ಲ. 2 ಸಲ 2 ಜನರಿಗೆ ಸ್ವಲ್ಪ ಸುಸ್ತಾಗಿದೆ, ಅವರನ್ನು ವಾಪಸ್ ಕಳಿಸುವಂಥ ಕೆಲಸ ಆಗಿದೆ. BJP ಅವ್ರಿಗೆ ಏನು ಕೆಲಸ ಇಲ್ಲ. ಅವರು ಜನ್ಮದಲ್ಲಿ ₹1 ಕೊಟ್ಟದ್ದಿದೆಯಾ? ಅವರ ಜನ್ಮದಲ್ಲಿ ₹1 ಕೊಟ್ಟದ್ದಿದೆಯಾ? ಮಾಡಿ ಸ್ವಾಮಿ. ನಾವು 1,00,000 ಜನರಿಗೆ ಮಾಡಿದೆ, 5,000 ಜನರಿಗೆ ಮಾಡಿರಿ, 5,000 ಜನರಿಗೆ ಮಾಡಿ. ಬರೀ ಧರ್ಮದ ಹೆಸರಲ್ಲಿ ಧರ್ಮಕ್ಕೆ ಓಟು ತೆಕ್ಕೊಂಡು 2 ಧರ್ಮದವರನ್ನು ತಿಕ್ಕಾಟ ಮಾಡಿ ಅದಕ್ಕೆ ಧರ್ಮಕ್ಕೆ ಓಟು ತಿಂದು ನಿಮಗೆ ಅಭ್ಯಾಸ ಆಗಿದೆ. ಅಭಿವೃದ್ಧಿ ಇಲ್ಲ, ಓಟು ಯಾವ ಖರ್ಚೂ ಇಲ್ಲ. ಧರ್ಮಕ್ಕೆ ಓಟು ತಿಂದು ಬಡವರನ್ನು ಬಲಿಪಶು ಮಾಡಿ ಅವರ ಜೀವವನ್ನು ತೆಗೆಯುವಂಥ ಇದರಲ್ಲಿ ನೀವು ಚುನಾವಣೆಯಲ್ಲಿ ಗೆಲ್ತಾ ಬಂದಿರಿ. ಜನ ಈಗ ಅದನ್ನು ತಿಳ್ಕೊಂಡಿದ್ದಾರೆ. ಮಕ್ಕಳಿಗೆ ಉದ್ಯೋಗ ಸಿಗಬೇಕು, ವಿದ್ಯಾಭ್ಯಾಸ ಸಿಗಬೇಕು, ಒಳ್ಳೆಯ ವಾತಾವರಣ ಇಲ್ಲಿ ಸೃಷ್ಟಿ ಆಗಬೇಕು. ಈ ನಿಟ್ಟಿನಲ್ಲಿ ಕೆಲಸ. ನಾನು ಅವರ ಯಾವ ಪ್ರಶ್ನೆಗೂ ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ. ಅಭಿವೃದ್ಧಿ ಮಂತ್ರ ಒಂದೇ, ಜನ ಸ್ವೀಕಾರ ಮಾಡೋದಿದ್ರೆ ಮಾಡಲಿ. ನಾವು ಯಾವಳು ಕೆಟ್ಟ ಉದ್ದೇಶ ಇಟ್ಕೊಂಡು ಮಾಡಲಿಲ್ಲ. ನಾನು ಆ ಕೆಸರಿನಲ್ಲಿ ಮಳೆಯಲ್ಲಿ ಬಿದ್ದು ನಾನು ಸ್ವತಃ ಕೆಲಸ ಮಾಡಿದ್ದೀನಿ. ಅದರಿಂದ ನನಗೆ ಮನಸ್ಸಿಗೆ ಧನ್ಯತಾ ಭಾವ ಇದೆ, ಸಂತೋಷ ಇದೆ. ಸ್ವಲ್ಪ ಆ ಕಡೆ ಈ ಕಡೆ ತೊಂದರೆ ಆಗಿದ್ದಕ್ಕೆ ನಾನು ಜನರ ಹತ್ರ ಕ್ಷಮೆಯನ್ನು ಕೇಳ್ತೇನೆ. ಓಕೆ, ಅದರ ಜೊತೆಗೆ ರಾಜಕೀಯ ಕಾರ್ಯಕ್ರಮ ಅಲ್ಲ ಅಂತ ಹೇಳಿದ್ರು, CM ಬಂದು ರಾಜಕೀಯ ಭಾಷಣವನ್ನೇ ಮಾಡಿದ್ರು. ಅಶೋಕ್ ರೈಗಳು ಮಾಲಿಂಗೇಶ್ವರ ಅಂತ ಹೇಳ್ತಾ ಇದ್ರು. ಆದರೆ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ CM ಅನ್ನು ಕರ್ಕೊಂಡು ಹೋಗಲಿಲ್ಲ ಅನ್ನುವಂಥ ಮಾತು. ನೋಡಿ, ರಾಜಕೀಯ ಭಾಷಣವನ್ನು CM ಮಾಡಲಿಲ್ಲ. ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ಮಾತಾಡಿದ್ದಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಅವರಿಗೆ ರಾಜ್ಯ ಸರ್ಕಾರದ ಯೋಜನೆಗಳು ಅವರು ಕೊಟ್ಟಿರುವಂಥದ್ದು, ನಾವು ಕೊಟ್ಟಿರುವಂಥದ್ದು ಅದನ್ನು ಹೇಳಬೇಕಲ್ಲ. ನಾನು ಕೂಡ ಹೇಳಬೇಕು, ರೆಪ್ರೆಸೆಂಟೇಟಿವ್ ಅದನ್ನು ಹೇಳಬೇಕು. ಅದನ್ನೆಲ್ಲ ಹೇಳಿದ್ದಾರೆ. ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನೇನು ಬೇಕು ಸ್ವಾಮಿ? ಇವರ ಜನ್ಮದಲ್ಲಿ ಇಷ್ಟು ವರ್ಷ ಇಲ್ಲಿ ಇದ್ರಲ್ಲ, ಇವರೊಂದು ಮೆಡಿಕಲ್ ಕಾಲೇಜ್ ಬಿಡಿ, ಒಂದು ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಆಯಿತಾ? ಮೆಡಿಕಲ್ ಕಾಲೇಜ್ ಕೊಟ್ಟ ಮೇಲೆ ಇನ್ನೇನು ಇವರೇ ಹೇಳ್ತಾಯಿದ್ರು. ಅಧಿವೇಶನದಲ್ಲಿ ಹೇಳಿದ್ದಾರೆ, ಬಜೆಟಿನಲ್ಲಿ ಹೇಳಿದ್ದಾರೆ, ಪುತ್ತೂರಿಗೆ ₹1 ಇಲ್ಲ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮೆಡಿಕಲ್ ಆಸ್ಪತ್ರೆ ಮಾಡ್ತೀನಿ, ಮೆಡಿಕಲ್ ಕಾಲೇಜ್ ಮಾಡ್ತೀನಿ. ಇನ್ನೇಕೆ ಬೇಕು? ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಅವರು ಬರಲಿಕ್ಕೆ ಅಲ್ಲಿ ಸಮಯದ ಅವಕಾಶ ಇರಲಿಲ್ಲ. ಇವರು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಏನು ಕೊಡುಗೆ? ಇವ್ರು ಹೇಳ್ತಾರಲ್ಲ, ನಾನು ಹೇಳಿದರೆ ನೀವು ನಂಬ್ತೀರಾ ಬಿಡ್ತೀರಾ? ನೀವು ಹೇಳಬೇಕಾ? ನೀವು ಹೇಳಬೇಕಾ? ಇದೇ ಸಂಜೀವ ಮಠಂದೂರು ರಥ ಪೂಜೆ ಆಯ್ತಲ್ಲ, ರಥ ಪೂಜೆಗೆ ₹25,000 ರಸೀದಿ ಮಾಡಿಕೊಂಡು ಪ್ರಸಾದ ತಗೊಂಡು ಹೋಗಿದಾರಲ್ಲ, ಇವತ್ತಿನೊಳಗೆ ದುಡ್ಡು ಕೊಟ್ಟಿದ್ದಾರಾ? ಕೇಳಿ. ಅಲ್ಲಿ ಇವತ್ತಿನವರೆಗೆ ₹25,000 ದುಡ್ಡು ಕೊಟ್ಟಿದ್ದಾರೆ. ಇವರು ಧರ್ಮದ ಬಗ್ಗೆ ಮಾತಾಡ್ತಾರಲ್ಲ, ಇವರು ಮಾಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಮಾತಾಡ್ತಾರಲ್ಲ, ಇವರು ಆ ದೇವಸ್ಥಾನದ ಬಗ್ಗೆ ಮಾತಾಡ್ತಾರ. ದೇವಸ್ಥಾನದ ಜಾಗವನ್ನು ಒಳಗಾಕಿದವನು ಯಾರು ಸ್ವಾಮಿ? ಮುಖದಲ್ಲಿ ಚರ್ಮ ಇದೆಯಾ? ನಾನು ಯಾವತ್ತೂ ಹೇಳ್ತೀನಿ, ನನ್ನನ್ನು ಕೆಣಕಲಿಕ್ಕೆ ಬರಬೇಡಿ. ಇದು ಒಂದು ಕೆಣಕಿದ್ದು. ನಾವು
ಅಲ್ಲಿ ನಮ್ಮ ಇದಕ್ಕೆ ತಗೊಂಡು ಹೋಗುವಾಗ ನಾವು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪಾರ್ಕಿಂಗ್ ಮಾಡಲಿಕ್ಕೆ ಪರ್ಮಿಷನ್ ಕೇಳಿದ್ದೀವಿ. 2,000 ಇದು ತಗೊಂಡು ಗೆರಟೆ ತಿಪ್ಪಿ 2,500 ರೂಪಾಯಿ ಕಟ್ಟಿ ತಗೊಂಡು ಹೋಗಿದ್ದೀನಿ ಸ್ವಾಮಿ. ಆ ತಿಪ್ಪಿದಲ್ಲ ಗೆರಟೆ, ಅದಕ್ಕೆ 2,500 ರೂಪಾಯಿ ದೇವರಿಗೆ ಕಟ್ಟಿ ನಾನು ತಗೊಂಡು ಹೋಗಿದ್ದೀನಿ. ಇವರು ಪೂಜೆ ಮಾಡಿ ಪ್ರಸಾದ ತಗೊಂಡು ಹೋಗಿದ್ರಲ್ಲ, ಇವತ್ತಿನವರೆಗೆ ಅದು 25,000 ಕೊಡಲಿಲ್ಲ. ಅದನ್ನು ಕೊಡಿ ಫಸ್ಟು. ನನ್ನನ್ನು ಕೆಣಕಲಿಕ್ಕೆ ಬರಬೇಡಿ. ಇದು 1,000 ಇದೆ, ಹೇಳಲಿಕ್ಕೆ ಹೋಗೋದಿಲ್ಲ. ದಯಮಾಡಿ ನನ್ನನ್ನು ಕೆಣಕಲಿಕ್ಕೆ ಬರಬೇಡಿ. ಯಾಕೆ ನಾವು ಜನರ ಹತ್ರ ನಾವು ಕೆಸರು ಎರಚೋದು ಬೇಡ, ನಾವು ಅಭಿವೃದ್ಧಿ ಹೋಗುವ. ಸುಮ್ಮನೆ ಇರಿ. ಇನ್ನು ಏನು ನೀವು ಪರದಾಟ ಮಾಡಿದರೆ ಏನು ಮಾಡೋಕ್ಕಾಗಲ್ಲ. ನೋಡಿ, 2.5 ವರ್ಷ ಜನ ನಿಮ್ಮನ್ನು ಕೈ ಬಿಟ್ಟಾಗಿದೆ, ಜನ ಅವರನ್ನು ಕೈ ಬಿಟ್ಟಾಗಿದೆ. ಇನ್ನೇನು ಇವರು ಎಷ್ಟು ಕ್ಯಾರೆಚ್ ಎರಿಸಿದ್ರೆ ಏನು ಮಾಡೋಕ್ಕಾಗಲ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.